ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತ ಮಾಡ್ತಿದ್ದೇನೆ. ಇವತ್ತು ನಮ್ಮ ಆರ್ಯಾಪು ಸಹಕಾರಿ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಗ್ತಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಹಕಾರಿ ಸಂಘದ ಉಪಾಧ್ಯಕ್ಷರಾದಂಥ ಸುರೇಂದ್ರ ರೈ ಬಿ ಅವರಿದ್ದಾರೆ. ನಂತರ ಮತ್ತು ನಮ್ಮ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಅಜಿತ್ ಕುಮಾರ್ ರೈ, ನಂತರ ನಮ್ಮ ನಿರ್ದೇಶಕರುಗಳಾದ ಗಣೇಶ್ ರೈ ಕುರಿಯಾ, ಶಂಸುದ್ದೀನ್ ಮೀರ್ಕಜೆ ಮತ್ತು ತೆರೇಸಾ ಸಿಕ್ವೇರ ಕೆಮ್ಮಿಂಜೆ. ನಾಡ್ದು 25ನೇ ತಾರೀಕಿಗೆ ಸೋಮವಾರ ನಮ್ಮದೇ ಸಹಕಾರಿ ಸಂಘದಿಂದ ರೂಪಿಸಲ್ಪಟ್ಟಿರುವಂಥ ಸಹಕಾರಿ ಸಂಜೀವಿನಿ ವಿಮೆ ಯೋಜನೆ ಕಾರ್ಯಕ್ರಮ ಉದ್ಘಾಟನೆ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡುವಂಥದ್ದು ನಮ್ಮ ಸನ್ಮಾನ್ಯ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆದಂಥ ಯು ಟಿ ಖಾದರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಅಶೋಕ್ ಕುಮಾರ್ ಅವರು, ನಮ್ಮ ಮಾನ್ಯ ಪುತ್ತೂರಿನ ಶಾಸಕರು, ವಹಿಸಲಿದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ಪುತ್ತೂರು ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಂಸದರು, ಮಾಜಿ ಸಚಿವರಾಗಿರುವಂಥ ವಿನಾಯಕ್ ಕುಮಾರ್ ಸೊರಕೆ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜುನಾಥ ಭಂಡಾರಿ ಅವರು ಕೂಡ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು ಕೂಡ ವಿಧಾನ ಪರಿಷತ್ ಸದಸ್ಯರು, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ನಮ್ಮ ಸಹಕಾರಿ ಯೂನಿಯನ್ ಅಧ್ಯಕ್ಷರು, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾಗಿರುವಂಥ ಶಶಿಕುಮಾರ್ ರೈ ಬಾಲ್ಯೋಟ್ ಅವರು ಕೂಡ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಮತ್ತು ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಾಗಿರುವಂಥ ಶ್ರೀ ಎಸ್ ಎಂ ರಘು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಬೇರೆ ಬೇರೆ ಇನ್ಶೂರೆನ್ಸ್ ಯೋಜನೆಗಳಿವೆ, ವಿಮೆ ಯೋಜನೆ ಇದೆ. ಹೆಚ್ಚಿನ ಸಹಕಾರಿ ಸಂಘಗಳಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ನಿಮ್ಮ ಬೇರೆ ಬೇರೆ ಪ್ರೈವೇಟ್ ಇನ್ಶೂರೆನ್ಸು ಟೈ ಅಪ್ ಮಾಡಿಕೊಂಡು ಸಹಕಾರಿ ಕ್ಷೇತ್ರದ ಅಲ್ಲಿಯ ಸದಸ್ಯರುಗಳಿಗೆ ವಿಮೆ ಸೌಲಭ್ಯ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದು ಹೇಗೆ ಅಂತ ಹೇಳಿದರೆ, ಈಗ ಒಂದು ಖಾಸಗಿ ವಿಮೆ ಆಗಲಿ, ಸರ್ಕಾರಿ ಬೇರೆ ವಿಮೆ ಯೋಜನೆ, ಬೇರೆ ಬೇರೆ ಖಾಸಗಿ ವಿಮೆ ಕಂಪನಿಗಳಿವೆ. ಅವರು ಎಲ್ಲ ಸಹಕಾರಿ ಸಂಘಗಳನ್ನ ಸಂಪರ್ಕ ಮಾಡ್ತಾರೆ. ಒಳ್ಳೆ ರೀತಿಯ ಯೋಜನೆ ಇದೆ, ಅವ್ರ ಹತ್ರ ವಿಮೆ ಯೋಜನೆ ಇದೆ. ಆದರೆ ಆ ವಿಮೆ ಯೋಜನೆಯಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಸಹಕಾರಿ ಸಂಘ ಅದರ ಪ್ರೀಮಿಯಮ್ ಕಟ್ಟಬೇಕು, ಅರ್ಧ ಭಾಗ ಬೆನಿಫಿಷರಿ ಕಟ್ಟಬೇಕು. ಆದರೆ ಆ ವರ್ಷ ಕ್ಲೈಮ್ ಇದ್ದರೆ ಅದು ಆ ವಿಮೆ ಕಂಪನಿಗೆ ಲಾಭ ಆಗ್ತದೆ. ಆ ಪ್ರೀಮಿಯಮ್ ಹಣ ವಿಮೆ ಕಂಪನಿಗೆ ಜಮೆ ಆಗ್ತದೆ. ತುಂಬ ನಾವು ಯೋಚನೆ ಮಾಡಿದ್ವಿ. ಯಾಕಂತ ಹೇಳಿದರೆ, ಆ ಥರ ಮಾಡಿದರೆ ನಮಗೇನು ಲಾಭ ಇದೆ? ನಾವು ಸಂಘದ ಸದಸ್ಯರ ದುಡ್ಡನ್ನು ಮತ್ತು ನಾವು ಅವರ ಪಾಲನ್ನು ಕೂಡ ಅರ್ಧ ಭಾಗ ಪಾಲ್ದಾರರಾಗಬೇಕು. ಅದು ನಾವೇ ಒಂದು ಯೋಚನೆ ಮಾಡಿ ನಮ್ಮದೇ ಒಂದು ಇನ್ಶೂರೆನ್ಸ್ ಯೋಜನೆ ಮಾಡಿದೆವು. ಅದಕ್ಕಾಗಿ ಸದಸ್ಯರ ಕಲ್ಯಾಣ ನಿಧಿಯನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ನಮ್ಮ ಸೊಸೈಟಿಯಲ್ಲಿ. ಆ ಕಲ್ಯಾಣ ನಿಧಿಯಲ್ಲಿ ನಾವು ನಮ್ಮ ಲಾಭದ ಸ್ವಲ್ಪ ಭಾಗವನ್ನು ಅದಕ್ಕೆ ನಿಯೋಜನೆ ಮಾಡಿ, ಅಂದರೆ ಅದಕ್ಕೆ ಹಣವನ್ನು ಅದಕ್ಕೆ ಫಂಡಿಂಗ್ ಮಾಡಿ ನಾವು ಒಂದು ಹೊಸತಾದಂಥ ಒಂದು ವಿಮೆ ಯೋಜನೆಯನ್ನು ನಾವು ಹೊಸದಾಗಿ ಒಂದು ಹೊಸ ಯೋಜನೆಯನ್ನು ನಾವು ಈಗ ಸಹಕಾರ ಸಂಘದ ಮೂಲಕ ರೂಪಿಸಿದ್ದೇವೆ. ಅದು ಹೇಗಂದರೆ, ತಿಂಗಳಿಗೆ ವರ್ಷಕ್ಕೆ ಅವರು 500 ರೂಪಾಯಿ ಕಟ್ಟಬೇಕು ಪ್ರತಿಯೊಬ್ಬ ಸದಸ್ಯರು. ಕಟ್ಟಿದಾಗ ಅವರಿಗೆ ನಿಮಗೆ ನಾನು ಕೊಟ್ಟಿದ್ದೇನೆ, ಅದರಲ್ಲೆಲ್ಲ ವಿಚಾರ ಇದೆ. ಇವತ್ತು ಅವರು ಸಂಘದ ಸದಸ್ಯರಾಗಿರಬೇಕು, ಅವರು 500 ರೂಪಾಯಿ ಕಟ್ಟಬೇಕು ವರ್ಷಕ್ಕೆ. ಮತ್ತು ಅವರ ಈ ಕುಟುಂಬ ಸದಸ್ಯರು ಯಾರಾದರೂ ಮರಣಪಟ್ಟರೆ, ಕುಟುಂಬ ಸದಸ್ಯರಲ್ಲ, ಸದಸ್ಯರು, ನಮ್ಮ ಸಹಕಾರಿ ಸಂಘದ ಸದಸ್ಯರು ಯಾರು ಮರಣಪಟ್ಟರೆ 1 ಲಕ್ಷದವರೆಗೆ ಅವರಿಗೆ ಪರಿಹಾರ ಕೊಡುವಂಥದ್ದು. ಒಂದು ವೇಳೆ ಅವರ ಸಾಲ ಇದ್ದರೆ ಆ ಸಾಲಕ್ಕೆ ಜಮೆ ತಗೊಳ್ಳುವಂಥದ್ದು. ಒಂದೇ ಅದು ಸಾಲ ನಮ್ಮಲ್ಲಿದ್ದರೆ ಸಾಲ ಕಟ್ಟಬೇಕಾಗ್ತದೆ, ಅದಕ್ಕೆ ಜಮೆ ತಗೊಳ್ಳುವಂಥದ್ದು. ಮತ್ತು ಅವರ ಕೆಲವು ಸರ್ಜರಿಗೆ, ಇದಕ್ಕೆಲ್ಲ ಚಿಕಿತ್ಸೆಗೆ ಬೇಕಾಗಿ 50,000 ಕೊಡುವಂಥ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಿಮಗೆ ಅದರಲ್ಲೆಲ್ಲ ಡಿಟೇಲ್ ನಾನು ಕೊಟ್ಟಿದ್ದೇನೆ. ಅದರಲ್ಲಿ ಸಹಕಾರ ಸಂಜೀವಿನಿ ವಿಮೆ ಅಂತೇಳಿ ಮಾಡಿ ಡೀಟೇಲು ಕೊಟ್ಟಿದ್ದೇವೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಯಶಸ್ವಿನಿ ಯೋಜನೆ ಇದೆ, ಸರ್ಕಾರದ ಯಶಸ್ವಿನಿ ಯೋಜನೆ ಇದೆ. ಯಶಸ್ವಿನಿ ಯೋಜನೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ಪುತ್ತೂರಿನ ಹೆಚ್ಚಿನ ಎಲ್ಲಿ ಕೂಡ ಆಸ್ಪತ್ರೆ ಉಂಟು. ಪುತ್ತೂರಲ್ಲಿ ಯಶಸ್ವಿನಿ ಯೋಜನೆಗೆ ಯಾವ ಆಸ್ಪತ್ರೆಗಳು ಒಪ್ತಾ ಇಲ್ಲ. ಮೊದಲೆಲ್ಲ ನಮ್ಮನ್ನು ಸೇರಿಸಿ ಅಂತ ಹೇಳ್ತಾಯಿದ್ರು. ಈಗ ಯಶಸ್ವಿನಿ ಯೋಜನೆಗೆ ಚಿಕಿತ್ಸಾ ವೆಚ್ಚವನ್ನು ಕಮ್ಮಿ ಆಗಿದೆ ಅಂತ ಹೇಳುವಂಥ, ಸರ್ಕಾರ ಕೊಡುವಂಥ ಚಿಕಿತ್ಸಾ ವೆಚ್ಚಗಳ ಕಮ್ಮಿಯಾಗಿದೆ, ಆದರೆ ನಮಗೆ ವರ್ಕೌಟ್ ಆಗೋದಿಲ್ಲ ಅಂತ ಹೇಳುವಂಥ ದಿಶೆಯಲ್ಲಿ ಅವರು ಪುತ್ತೂರಿನಲ್ಲಿ ಯಾವ ಆಸ್ಪತ್ರೆ ಕೂಡ ಯಶಸ್ವಿನಿ ಯೋಜನೆಯಲ್ಲಿ
ಸೇರಲಿಕ್ಕೆ ಒಪ್ಪಲಿಲ್ಲ. ನಾವು ತುಂಬ ಪ್ರಯತ್ನ ಪಟ್ಟು ಅದಕ್ಕೊಬ್ಬರು ತುಂಬ ಹೋರಾಟ ಎಲ್ಲ ಆಯಿತು, ಆದರೆ ಯಾರೂ ಒಪ್ತಾ ಇಲ್ಲ. ಅವರು ಒಪ್ಪದಿದ್ದರೆ ನಾವು ಫೋರ್ಸೇಬಲ್ ಮಾಡಲಿಕ್ಕೆ ಆಗೋಲ್ಲ. ಇದರಿಂದಾಗಿ ನಮ್ಮ ಪುತ್ತೂರು ತಾಲೂಕಿನ ಸಹಕಾರಿ ಸಂಘದ ಸದಸ್ಯರುಗಳಿಗೆ ತುಂಬ ತೊಂದರೆ ಆಗಿದೆ. ಆದರೆ ಮಂಗಳೂರಿಗೆ ಹೋಗಬೇಕು, ಬೇರೆ ಬೇರೆ ಆಸ್ಪತ್ರೆಯನ್ನು ನಿಗದಿಪಡಿಸಿ, ಸರ್ಕಾರ ಆಸ್ಪತ್ರೆಯನ್ನು ನಿಗದಿಪಡಿಸಿದರೆ ಅವರ ಒಪ್ಪಿಗೆ ಮೇರೆಗೆ ನಿಗದಿಪಡಿಸಿದೆ. ಅಲ್ಲಿ ಏನಾಗ್ತದೆ ಅಂತಂದರೆ ಚಿಕಿತ್ಸೆ ವೆಚ್ಚದಲ್ಲಿ ಅವ್ರು ಏನು ಮಾಡ್ತಾರೆ, ಈಗ ಅವರಿಗೆ 1 ಲಕ್ಷ ಅಥವಾ ಉದಾಹರಣೆಗೆ 1 ಲಕ್ಷ ಅಲ್ಲಿ ಅವರಿಗೆ ಕ್ಲೈಮ್ ಆಗೋದಿದ್ದರೆ ಅವರ ಚಾರ್ಜ್ ಆಗಿದ್ದರೆ ಅವ್ರು ಏನು ಮಾಡ್ತಾರೆ, ಅದರ ಬಾಕಿ ಹಣವನ್ನು ನೀವು ಕೊಡಬೇಕು, ಸರ್ಕಾರ ಇಷ್ಟೇ ಕೊಡೋದು, ಬಾಕಿ ಹಣ ಕೊಡಬೇಕು ಅಂಥೇಳಿ ಈ ಅಲ್ಲಿ ಸದಸ್ಯರುಗಳಿಗೆ, ಅಂದರೆ ಅಲ್ಲಿ ಅಡ್ಮಿಟ್ ಆದವರಿಗೆ ತೊಂದರೆ ಅಂದರೆ ಕೇಳುವಂಥದ್ದು ಆಗ್ತಾಯಿದೆ. ಅದು ನಮ್ಮ ಸಹಕಾರಿ ಸಂಸ್ಥಾನ ಸದಸ್ಯರಿಗೆ ತೊಂದರೆ ಆಗ್ತಾಯಿದೆ. ಅರ್ಥ ಆಯ್ತಾ ನಿಮಗೆ? ಅದಕ್ಕಾಗಿ ಹೆಚ್ಚಿನವರು ಈಗ ಈ ಯಶಸ್ವಿನಿ ಯೋಜನೆಯಲ್ಲಿ ಇದಕ್ಕೆ ವಿಮೆ ಯೋಜನೆಗೆ ಸೇರಲಿಕ್ಕೆ ಹಿಂದೆಟ್ಟು ಆಗ್ತಾ ಇದ್ದಾರೆ. ಈ ಆಸ್ಪತ್ರೆಯವರ ನಡವಳಿಕೆಯಿಂದಾಗಿ ಈ ಥರ ಸಮಸ್ಯೆ ಇದೆ. ಅದರಿಂದಾಗಿ ನಮ್ಮ ಸದಸ್ಯರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಕೆಲವು ಕಡೆ ಯಶಸ್ವಿನಿ ಯೋಜನೆ ಇದ್ದರೂ ಕೂಡ ಅವರು ಕ್ಲೈಮ್ ಮಾಡಲಿಕ್ಕೆ ಆಸ್ಪತ್ರೆಗಳು ಒಪ್ತಾ ಇಲ್ಲ. ಅದಕ್ಕಾಗಿ ನಾವೊಂದು ವಿಶೇಷವಾಗಿ ನಮ್ಮ ಸಹಕಾರಿ ಸಂಘದಲ್ಲಿ ನಾವು ಸೇರ್ಪಡೆ ಮಾಡಿಕೊಂಡಿದ್ದೀವಿ. ಈ ಒಂದು ಸಹಕಾರಿ ಸಂಜೀವಿನಿ ವಿಮೆ ಯೋಜನೆಯನ್ನು ನಾವೀಗ ರೂಪಣೆ ಮಾಡಿದ್ದೇವೆ. ಇದರಲ್ಲಿ ವಿಶೇಷತೆ ಏನಂತ ಹೇಳಿದರೆ, ಈಗ ನಮ್ಮಲ್ಲಿ ಯಶಸ್ವಿನಿ ಯೋಜನೆ 518 ಜನ ಮಾಡಿದ್ದಾರೆ, ಮೆಂಬರ್ ಆಗಿದ್ದಾರೆ. ನಮ್ಮ ಸರ್ಕಾರದ ಒತ್ತಡ ಇದೆ, ಇಲಾಖೆ ಒತ್ತಡ ಇದೆ, ನಾವು ಸ್ವಲ್ಪ ಅವ್ರಿಗೆ ಒತ್ತಡಕ್ಕೆ ಮಾಡಿದ್ದೇವೆ. ನಮ್ಮ ಇದಕ್ಕೆ 1,000 ಜನ ಮೆಂಬರ್ ಆಗಿದ್ದಾರೆ. ಈಗ ಡಿಫ್ರೆನ್ಸ್ ನೋಡಿ, ನಮ್ಮ ಇದಕ್ಕೆ 1,000 ಜನ ಹತ್ರ ಮೆಂಬರ್ ಆಗಿದೆ. ಇನ್ನು ಕೂಡ ಮೆಂಬರ್ ಆಗಲಿಕ್ಕಿದೆ. ಇದು ಈ ಯೋಜನೆ ಲಾಂಚ್ ಆದ ಕೂಡಲೇ ಜನರಿಗೆ ಇನ್ನೂ ಹೆಚ್ಚು ಅದರ ಮಾಹಿತಿ ಹೋಗ್ತದೆ. ಇವತ್ತು ಹೆಚ್ಚಿನ ಜನ ಈ ಒಂದು ವಿಮೆ ಯೋಜನೆಗೆ ಸೇರ್ಪಡೆ ಆಗುವಂಥ ಸಾಧ್ಯತೆ ಇದೆ. ನಮ್ಮಲ್ಲಿ ಒಟ್ಟು ಎಷ್ಟು ಸದಸ್ಯರಿದ್ದಾರೆ? ನಮ್ಮ 4,000 ಜನ, 4,151 ನಮ್ಮ ಮೆಂಬರ್ಗಳಿದ್ದಾರೆ. ಎಲ್ಲರನ್ನ ಅದನ್ನು ಈ ಒಂದು ವಿಮೆ ಯೋಜನೆ ಸೇರ್ಪಡೆಗೊಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇದರಲ್ಲಿ ಏನು ವಿಶೇಷತೆ ಹೇಳಿದರೆ, ನಾವು ಬೇರೆ ಎಲ್ಲಿ ಕೂಡ ನೀವು ಕ್ಲೈಮ್ ಮಾಡಿದೆ, ಆಯುಷ್ಮಾನ್ ಕಾರ್ಯಕ್ರಮ ಇದೆ, ವಿಮೆ ಯೋಜನೆ ಇದೆ. ಆಯುಷ್ಮಾನ್ ಯೋಜನೆಯಲ್ಲಿ ಕೂಡ ನೀವು ಚಿಕಿತ್ಸೆ ಪಡ್ಕೊಂಡ್ರೂ ಕೂಡ, ಅಥವಾ ಯಶಸ್ವಿನಿ ಯೋಜನೆಯಲ್ಲಿ ಪಡ್ಕೊಂಡ್ರೂ ಕೂಡ, BPL ಕಾರ್ಡ್ ಆದರೆ BPL ಕಾರ್ಡಲ್ಲಿಲ್ಲ, ಯಾವುದೇ ಸರ್ಕಾರದ ಯೋಜನೆಯಲ್ಲಿ ಇವರು ವಿಮೆ ಯೋಜನೆಯನ್ನು ಪಡ್ಕೊಂಡ್ರೂ ಕೂಡ ನಾವು ಅವರಿಗೆ ಕೊಡ್ತೇವೆ. ಅವರು ನಮಗೆ ಜೆರಾಕ್ಸ್ ಅಟೆಸ್ಟೇಷನ್ ಇರುತ್ತೆ, ಬಿಲ್ಲಿನ ಜೆರಾಕ್ಸು ಅವರ ಅಟೆಸ್ಟ್ ಮಾಡಿ ತಂದರೆ ಆಯಿತು ಅಷ್ಟೇ. ಅಂದರೆ ಒರಿಜಿನಲ್ ಬಿಲ್ ಬೇರೆ ಕೊಟ್ಟಿರ್ತಾರೆ ಅಲ್ಲ, ಅದರ ಜೆರಾಕ್ಸ್ ಕೊಟ್ಟರೆ ಸಾಕು. ಅವರು ಎಲ್ಲಿ ಕೂಡ ಕ್ಲೈಮ್ ಮಾಡಿಕೊಳ್ಳಿ, ಅದು ಬೇರೆ ವಿಷಯ. ನಾವು ಕೊಡ್ತೇವೆ. ಅರ್ಥ ಆಯ್ತಾ? ನೀವೀಗ ಅಲ್ಲಿ ಬಿಲ್ ಉಂಟಲ್ಲ, ಅದನ್ನು ಜೆರಾಕ್ಸ್ ಮಾಡಿ ತಂದು ಕೊಟ್ಟರೆ ಯಾಕೆ ಬಿಲ್ ಕೇಳಬೇಕು, ಕೊಡ್ತಾರೆ. ಅಲ್ಲ, ನಾವು ಮಾಡ್ತೇವೆ, ನಮ್ದಲ್ಲ. ನೀವೀಗ ಯಶಸ್ವಿನಿ ಯೋಜನೆಯಲ್ಲಿ ಬೇರೆ ಕಡೆ ಆಯುಷ್ಮಾನ್ ಇದ್ದರೆ ಯಶಸ್ವಿನಿ ಸಿಗ್ತಿಲ್ಲ, ಯಶಸ್ವಿನಿ ಸಿಕ್ಕಿದರೆ ಆಯುಷ್ಮಾನಲ್ಲಿ ಸಿಗ್ತಾ ಇಲ್ಲ. ಸರ್ಕಾರದ್ದು ಅಲ್ಲ, ಸರ್ಕಾರ ವಿಮೆ ಮಾತ್ರ ಹೇಳಿದ್ದು ಅಜಿತ್. ಸರ್ಕಾರದ ವಿಮೆಯಲ್ಲಿ ನೀವು ಬೇರೆ ಬೇರೆ ತಕ್ಕೊಂಡ್ರೆ ಬೇರೆ ಕಡೆ ಕೊಡಲಿಕ್ಕಿಲ್ಲ. ಆದರೆ ನಾವೇನು ಮಾಡಿದ್ದೇವೆ ಅಂದರೆ, ಇದು ನಮ್ಮ ಸ್ವಂತ, ನಮ್ಮ ಸಹಕಾರಿ ಸಂಘದ 3 ಗ್ರಾಮದ ಸದಸ್ಯರುಗಳಿಗೆ ಮಾತ್ರ, ಅದರಲ್ಲಿ A ಕ್ಲಾಸ್ ಸದಸ್ಯರಿಗೆ ಮಾತ್ರ, ಬೇರೆ ವರ್ಗದ ಸದಸ್ಯರಿಗಿಲ್ಲ ಅದು. ಆದರೆ ಅದಕ್ಕೆ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ, ಅಲ್ಲಿ ಕೊಡಲಿ. ಈಗ ಯಶಸ್ಸಿನಲ್ಲಿ ಅಲ್ಲಿ ಅರ್ಧ ಕೊಡ್ತಾರೆ, ಅರ್ಧ ಕ್ಲೈಮ್ ಆಗ್ತದೆ, ಅವರಿಗೆ ಪೂರ್ತಿ ಆಗೋದಿಲ್ಲ, ಅಂಥವ್ರಿಗೆ ಇದು ಸಹಾಯ ಆಗ್ತದೆ. ಸಂಶೋಧನೆ ಅರ್ಥ ಆಯ್ತಾ? ಅಲ್ಲ, ಒಂದು ಕಾಪಿಗೆ ಅವ್ರಿಗೆ ಕೇಳಿ ಕೊಡಬೇಕು. ಇಲ್ಲ, ಅವರಿಗೆ ನಾವು ಲೆಟ್ರ್ ಎಲ್ಲ ಬರಿತೇವೆ, ನಮಗೆ ಕೊಡಿ ಅಂತ ಲೆಟ್ರ್ ಕೊಡ್ತೇವೆ ನಾವು. ನೀವು ಕೇಳಬೇಕು, ಅದು ನೀವು ಫೈಟ್ ಮಾಡಿ ತಗೊಳ್ಬೇಕು. ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನೀವು ನೋಡಿ, ನೀವು ಎಷ್ಟು ಬಿಲ್ ಕಳಿಸಿದ್ರೆ ಇದು ಗೊತ್ತಾಗಬೇಕಲ್ಲ. ಈಗ ಟ್ರಾನ್ಸ್ಪರೆಂಟ್ ಆಗಿರುವಂಥದ್ದು ಯಶಸ್ವಿನಿ ಯೋಜನೆ ಆಗಲಿ, ಆಯುಷ್ಮಾನ್ ಯೋಜನೆ ಆಗಲಿ, ಟ್ರಾನ್ಸ್ಪರೆಂಟ್ ಆಗಿರುವಂಥದ್ದು. ಅದಕ್ಕೆ ಅವರು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಪ್ರಶ್ನೆ ಮಾಡಿದರೆ, ಅದಕ್ಕೆ ಕಂಪ್ಲೇಂಟ್ ಮಾಡಿದ್ರೆ ಕೊಡಲೇಬೇಕಾಗ್ತವೆ. ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ಕದ್ದು ಮುಚ್ಚಿ ಮಾಡುವಂಥದ್ದಲ್ಲ ಅವರ. ಅವ್ರು ಎಷ್ಟು ಕ್ಲೈಮ್ ಮಾಡ್ತಾರೆ ಅಂತ ಹೇಳಿ ನಿಮಗೆ ಗೊತ್ತಾಗಬೇಕಲ್ಲ. ಹಾಂ, ಅಲ್ಲ, ಅದು ನೋಡು, ಅದೇನು ಇನ್ನು ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರ ನೋಡುವ. ಎಲ್ರಿಗೂ ಸದಸ್ಯರಿಗೆ, ಸಾಲಗಾರ ಸದಸ್ಯರಿಗೆ ಅಂತ ಇಲ್ಲ.
ಆದರೆ ಅವ್ರಿಗೆ ನೋಡಿ ಸಾಲಗಾರ ಸದಸ್ಯರಿಗೆ ಮತ್ತು ಸಾಲಗಾರ ಅಲ್ಲ ಸದಸ್ಯರಿಗೆ ಕೂಡ ನಮ್ಮದು ಬೆನಿಫಿಟ್ ಇದೆ. ಇದು ಜೀವಿತಾವಧಿಯಲ್ಲಿ ಒಮ್ಮೆ ತಗೊಂಡ್ರೆ ಮತ್ತೊಮ್ಮೆ ಬೆನಿಫಿಟ್ ಸಿಗುವುದಿಲ್ಲ. ಯಾವುದು ಹಾಗೆ ಮಾಡಿದ್ದೇವೆ ಕಂಡೀಷನ್. ಈಗ ನಾವು ಹಾಗೆ ಕಂಡೀಷನ್ ಮಾಡಿದ್ದೇವೆ. ಈಗ ಫಂಡ್ ದೊಡ್ಡದಾದ ಮೇಲೆ ಮತ್ತೆ ಅದನ್ನು ಕಂಡೀಷನ್. ಈಗ ನಮ್ಮದು ಫಂಡು ಈಗ ಸೀಮಿತ ಫಂಡ್ ಇರುವುದು. ಅದು ಈಗ ಏನಾಗ್ತದೆ ನಮ್ಮದು ಈಗ ಇದರಲ್ಲಿ ನಮಗೀಗ ಕ್ಲೈಮ್ ಆಗಲಿ ಅಂತ ತಿಳ್ಕೊಳ್ಳೋ. ಈಗ 1,000 ಜನ ಮೆಂಬರ್ ಆಗಿದ್ದಾರೆ, 5 ಲಕ್ಷ ಡೆಪಾಸಿಟ್ ಆಯಿತು. ನಮ್ಮದು ಸ್ವಲ್ಪ 8 ಲಕ್ಷ ಚಿಲ್ಲರೆ ನಾವು ಅದಕ್ಕೆ ಲಾಭದಲ್ಲಿ ಇಟ್ಟಿದ್ದೇವೆ. ಒಂದು ಎರಡನೇದು ಜಾಸ್ತಿ ಆದರೆ ನಾವು ಜಾಸ್ತಿ ಕೊಡ್ತೇವೆ, ನಾವು ಮತ್ತೆ ಮುಂದಿನ ಲಾಭ ಯೋಚನೆ ಮಾಡಿ ಹಾಕ್ತೇವೆ. ಇಲ್ಲಿ ಏನಂತ ಹೇಳಿದರೆ ಈಗ ಕ್ಲೈಮ್ ಆಗಿಲ್ಲ, 5 ಲಕ್ಷ ಮಾತ್ರ ಕ್ಲೈಮ್ ಆಯಿತು, ಅಲ್ಲಿ 10 ಲಕ್ಷ 8 ಲಕ್ಷ ಉಳಿತಲ್ಲ, ಅಲ್ಲಿರ್ತಲ್ಲ. ಆ ಲಾಭಗಳು ಅಲ್ಲಿ ಉಳಿದು ಜಾಸ್ತಿ ಆದರೆ ಈ ಅಮೌಂಟನ್ನು ಜಾಸ್ತಿ ಮಾಡಲಿಕ್ಕೆ ಆಗ್ತದೆ ನಮಗೆ. ಇದು ಸದಸ್ಯರ ಕಲ್ಯಾಣ ಯೋಜನೆಗೆ ಮೀಸಲಿಟ್ಟನ್ನು ನಿಧಿ ನಮ್ಮದು. ಯಾವುದು? ಕ್ಲೈಮ್ ಹಾಗೆ ಇದ್ದರೆ ಇದು ಯಾಕೆಂದರೆ ನಮ್ಮ ಸದಸ್ಯರ ದುಡ್ಡು ಸುಮ್ಮನೆ ವಿಮೆ ಬೇರೆ ಬೇರೆ ಕಂಪನಿಯವರು ತಿನ್ನೋದು ಬೇಡ. ನಮ್ಮ ಸದಸ್ಯರ ದುಡ್ಡು ನಮ್ಮಲ್ಲಿ ಇರಲಿ, ಆ ದುಡ್ಡು ಅಲ್ಲಿ ಫಂಡಿಂಗ್ ಆಗಿರ್ತದೆ. ಆ ಉಳಿಕೆಯ ದುಡ್ಡನ್ನು ಮತ್ತು ಇದರಲ್ಲಿ ನಾವು ಬೇರೆ ಬೇರೆ ಆ ಕಲ್ಯಾಣ ನಿಧಿಯಿಂದ ಇನ್ಶೂರೆನ್ಸಿಗೆ ಕೊಡಬೇಕಂತಲ್ಲ, ಬೇರೆ ಅವ್ರದ್ದು ಕೂಡ ಏನಾದರೂ ಯೋಜನೆ ರೂಪಣೆ ಮಾಡಲಿಕ್ಕೆ ಆಗ್ತದೆ, ನಮಗೆ ರೂಪಿಸಲಿಕ್ಕೆ ಆಗ್ತದೆ. ಇದು ನಮ್ಮದು ಫಸ್ಟ್ ಇದು. ಹಾಂ, ಇದು APL BPL ಸಹಕಾರಿ ಸಂಘದ ಸದಸ್ಯರು ಅಂತೇಳಿ. ಇದು ಒಮ್ಮೆ ಇದರ ಬೆನಿಫಿಟ್ ಪಡ್ಕೊಂಡ್ರೆ ನೆಕ್ಸ್ಟ್ ಕೂಡ ಅಮೌಂಟ್ ಕಟ್ಕೊಂಡು ಹೋಗಬೇಕು. ಅಲ್ಲಲ್ಲ, ಅದು ನಾವೀಗ ಏನು ಮಾಡಿದ್ದೆ, ಜೀವಿತಾವಧಿಯಲ್ಲಿ ಒಮ್ಮೆ ಅಲ್ಲ ಮಾಡಿದ್ದು ನಾವು. ಅದು ಕ್ಲೇಮ್ ಒಮ್ಮೆ ಕ್ಲೇಮ್ ಆದ ನಂತರ ಕೂಡ 500 ರೂಪೀಸ್ ಕಟ್ಟಲಿಕ್ಕೆ ಇದೆಯಲ್ಲ, ಅದು 1 ವರ್ಷಕ್ಕೆ ಮಾತ್ರ ಅಲ್ಲ, ಯಾವ ಪ್ರೀಮಿಯಮ್ 1 ವರ್ಷಕ್ಕೆ ಮಾತ್ರ. ಈ ವರ್ಷ ಏನೋ ಕ್ಲೇಮ್ ಮಾಡಿದ್ರೆ, ಏನೋ ವರ್ಷ ಎಲ್ಲದಾಯಿತು ಕ್ಲೇಮ್ ಮಾಡಿದ್ರೆ ನೆಕ್ಸ್ಟ್ ವರ್ಷ ಕೂಡ ಅಲ್ಲ, ಈಗ ನಾವೇನು ಸ್ವಲ್ಪ ಕಂಡೀಷನ್ ಹಾಕಿದ್ದೇವೆ, ಒಮ್ಮೆ ಮಾತ್ರ ಅಂತೇಳಿ. ಯಾಕಂತ ಹೇಳಿದರೆ ನೀವು ಪದೇ ಬಂದರೆ ನಮಗೆ ಸಮಸ್ಯೆ ಆಗ್ತದೆ, ದುಡ್ಡೆಲ್ಲ ಅಲ್ಲಿ ಉಂಟಲ್ಲ. ಈಗ ಒಂದ್ಸಲ ಮಾಡಿದರೆ ಮತ್ತು ನಮ್ಮ ಫಂಡ್ ನೋಡಿ ಮತ್ತು ಇದರ ರೆಸ್ಪಾನ್ಸ್ ನೋಡಿ ಮಾಡೋದು. ಹಣ ಕಟ್ಟಬೇಕಲ್ವಾ? ಹಣ ಕಟ್ಟಲೇಬೇಕು. ಹೌದು, ಇದು ಉಂಟಲ್ಲ, ಸತ್ತರೆ 1 ಲಕ್ಷ ಇತ್ತು ಉಂಟು. ಅಲ್ಲಲ್ಲ, ಅದು ಈಗ ಅದು ನೋಡುವ, ಅದು ಈಗ ಜೀವಿತವಾದಲ್ಲಿ ಒಮ್ಮೆ ಆಗುದು ಅಂತ ಹೇಳುವಂಥದ್ದು ಕೂಡ ಒಂದು ಸ್ವಲ್ಪ ಸಮಸ್ಯೆ ಆಗ್ತದೆ. ಏನು ಗೊತ್ತಾ, ಬರೋ ವರ್ಷ ಅವರು ಕಟ್ಟು, ಈಗ ಜೀವಿತ ಕ್ಲೈಮ್ ಮಾಡಿದವ ನೆಕ್ಸ್ಟ್ ಕಟ್ಟುವುದಿಲ್ಲ. ಅದನ್ನು ನಾವು ಕೂತು ಮಾಡೋದು, ಅದು ನಾವು ಸ್ವಲ್ಪ ಅದು ಟೆಕ್ನಿಕಲ್ ಉಂಟು. ಈಗ ಈ ವರ್ಷ ಕಟ್ಟಿ ಕ್ಲೈಮ್ ಆಯ್ತಪ್ಪ ಅವನಿಗೆ, ಅಲ್ಲ ಈ ವರ್ಷ ಕಟ್ಟಿ ಕ್ಲೈಮ್ ಆಯ್ತಲ್ಲ, ಬರೋ ವರ್ಷ ಪ್ರೀಮಿಯರ್ ಕಟ್ಟಲಿಕ್ಕೆ ಇಲ್ಲ, ಹೆಂಗೆ ದಿಕ್ಕಿರೋದು ನಾನು ಈ ವರ್ಷ ದಿಕ್ಕು ಇದಾಗಿಟ್ಟು ಹಾಗೆ ಬರ್ಬೋದು. ಹಾಂ, ಸತ್ರ 1 ಲಕ್ಷ ಸಿಗ್ತದೆ, ಸತ್ರ 1 ಲಕ್ಷ. ಇದು ಆ್ಯಕ್ಚುಲಿ ಹೇಗೆ ಗೊತ್ತುಂಟಾ, ನಾವು ತುಂಬ ನೋಡಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಈಗ ನಾವು ಸದಸ್ಯರ ಹತ್ರ ಎಲ್ಲ ಮನವರಿಕೆ ಮಾಡಿ ಅಂದರೆ ಕೂಡಲೇ ಇದಕ್ಕೆ ಮೆಂಬರ್ ಆಗಲಿಕ್ಕೆ ರೆಡಿಯಾಗಿದ್ದಾರೆ. ಈಗ ನಮ್ಮಲ್ಲಿ ಯಾರು ಗೊತ್ತುಂಟ, ನಮ್ಮಲ್ಲಿ ವ್ಯವಹಾರ ಮಾಡುವವರು, ನಮ್ಮಲ್ಲಿ ವ್ಯವಹಾರಸ್ಥರು ಯಾರೆಲ್ಲಿದ್ದಾರೆ, ಸಾಲ ತೆಕ್ಕೊಂಡು ಮತ್ತು ವ್ಯವಹಾರ ಮಾಡುವವರು, ಅವ್ರದ್ದು ಪೂರ್ತಿಯಾಗಿದೆ. ಈ ಜನರಲ್ ಮೆಂಬರ್ ಇದ್ದಾರಲ್ಲ, ವ್ಯವಹಾರ ಇಲ್ಲದವರು, ಅವ್ರದ್ದು ನಾವು ಮಾಡಲಿಕ್ಕೆ ಕೊಡ್ತೀವಿ. ಓಟ್ ಹಾಕುವಂತಲೇ ವ್ಯವಹಾರ ಇದೆ, ಆದರೆ ಈ ಥರದ ಲೋನ್ನ ವ್ಯವಹಾರ ಎಲ್ಲ ಇರೋದಿಲ್ಲ. ಅರ್ಥ ಆಯ್ತಾ? ಅವರಿಗೆ ನಾವು ಅವರನ್ನು ಕೂಡ ಇದರಲ್ಲಿ ಅವ್ರಿಗೆ ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಸೇರಿಸ್ಕೊಂಡಿದ್ದೇವೆ. ಪ್ರಯತ್ನ ಮಾಡ್ತೇವೆ. ಆಗ ಫಂಡ್ ರೈಸ್ ಆಗ್ತದೆ, ಆಗ ಅಷ್ಟೇ ಕ್ಲೈಮು ಆಗ್ಬೋದು. ಈಗ ಒಮ್ಮೆಲೆ ಒಂದು ನಮ್ಮ ಏರಿಯಾದಲ್ಲಿ 5 ಲಕ್ಷ ಡೆತ್, 5 ಜನ ಡೆತ್ ಆದರೆ 5 ಲಕ್ಷ ಹೋಗಲಿಲ್ಲ, ಅದು ಬೇರೆ ವಿಷಯ. ಇಲ್ಲ, ಬೇರೆಯವರು ಅದರ ಕಂಡೀಷನ್ ನಾವೀಗ ನೋಡಿ, ಬೇರೆ ಇನ್ಶೂರೆನ್ಸ್ ಎಲ್ಲ ನೀವು ಮಾಡಿದರೆ ನಿಮ್ಮ ಮೆಡಿಕಲ್ ಚೆಕಪ್ ಅದು ಇದೆ ನೋಡಿ, ಕೆಲವು ಇನ್ಶೂರೆನ್ಸ್ ಇದೆ 2 ವರ್ಷ ಯಾವುದೇ ಕೊಡೋದಿಲ್ಲ, ಆಕ್ಸಿಡೆಂಟ್ ಆದರೆ ಮಾತ್ರ ಕೊಡ್ತಾರೆ. 2 ವರ್ಷ ಕಳೆದ ನಂತರ ಅದು ಇರ್ಬೋದು ಕೆಲವೆಲ್ಲ ಪ್ರೈವೇಟ್. ಮತ್ತು ಕ್ಲೈಮ್ ಮಾಡುವಾಗ ತುಂಬ ಕೊಕ್ಕೆ ಆಗ್ತಾರೆ. ನೀವು ನೋಡಿ ಇನ್ಶೂರೆನ್ಸ್ ಇದ್ದು ಹೇಗೆ ಅಂತ ಹೇಳಿದರೆ, ಅವರು ಹೇಳುವಾಗ ಭಾರಿ ಈಸಿಯಾಗಿ ಕಾಣ್ತದೆ, ನೀವು ಕ್ಲೈಮ್ ಮಾಡಲಿಕ್ಕೆ ಹೋದಾಗ ಅದರ ಸಮಸ್ಯೆ ಗೊತ್ತಾಗುತ್ತೆ. ನಮ್ಮದು ಇಮಿಡಿಯೇಟ್ ಕೊಡ್ತೇವೆ ನಾವು. ಈಗಾಗಲೇ ನಾವು ಸತ್ತವರಿಗೆ 5,000 ಕೊಡುವಂಥದ್ದು ಉಂಟು. ಅವರ ಎಂಥದ್ದು ಶವ ಸಂಸ್ಕಾರದ ಖರ್ಚಿಗೆ ಅಂತೇಳಿ 5,000 ನಾವು ಕೊಡ್ತೇವೆ. ಅದು ಮೊದಲಿಂದಲೇ ಕೊಡ್ತೇವೆ, ನಾವು 1 ವರ್ಷ ಆಯ್ತು ನಾವು ತಂದದ್ದು. ಆದರೆ ಒಂದು 5,000 ಅಂದರೆ ಅದು ಕೆಲವರಿಗೆ
ಅವತ್ತು ಶವ ಸಂಸ್ಕಾರದ ಖರ್ಚಿಗೆ ಅಷ್ಟು ಕಷ್ಟ ಆಗೋದಿಲ್ಲ, ಆದರೂ ಮತ್ತೆ ಕ್ಲೈಮ್ ಮಾಡ್ತಾರೆ ಅವರು ಕ್ಲೈಮ್ ಮಾಡ್ತಾರೆ. ಆದರೆ ಬಡವರಿಗೆ ಕೆಲವರಿಗೆಲ್ಲ ಕಷ್ಟ ಆಗ್ತದೆ. ಸಡನ್ ಸತ್ತಾಗ ಅಲ್ಲಿ ಎಲ್ಲ ಖರ್ಚು ವೆಚ್ಚ ಕಷ್ಟ ಆಗ್ತದೆ. ಇದು ಸದಸ್ಯರಿಗೆ ಮಾತ್ರ, ಸದಸ್ಯರ ಕುಟುಂಬದವರಿಗೆ ಇಲ್ಲ 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 ಅವರು ಕೂಡ ಸದಸ್ಯರಾಗಬಹುದು. ಸದಸ್ಯರಾಗಿ ಮಾಡ್ಬೋದು, ಇದು ಮಾಡ್ಬೋದು. ಇದು ನೀವೆಲ್ಲ ಬರಬೇಕು ಆ ಕಾರ್ಯಕ್ರಮಕ್ಕೆ. ಯು ಟಿ ಖಾದರ್ ಅವರು ಬರುವಂಥದ್ದು ದೊಡ್ಡ ಮಟ್ಟದ ಕಾರ್ಯಕ್ರಮ ಇದು ಪುತ್ತೂರಲ್ಲಿ. ನನ್ನದು ಫಸ್ಟ್ ಲಾಂಚ್ ಆಗುವಂಥದ್ದು. ಯು ಟಿ ಖಾದರ್ ಫಸ್ಟ್ ಟೈಮ್ ನಾವೇ ಮಾಡಿದ್ದು. ತುಂಬ ಡಿಸ್ಕಷನ್ ಆಗಿ ನಾವು ಮಾಡಿದ್ದು. ಅಂದರೆ ನಾವು 2 ವರ್ಷ ಮೊದಲೇ ಥರ ಯೋಚನೆಯಲ್ಲಿ ಇದ್ದೆವು. ಆದರೆ ಸ್ವಲ್ಪ ಅಲ್ಲ ಸುಮ್ಮನೆ ಎಲ್ಲ ತರಬೇತಿಯಲ್ಲಿ ಮಾಡಿ ಲಾಸ್ಟಿಗೆ ಕೈ ಸುಟ್ಕೊಳ್ಬಾರ್ದಲ್ಲ, ಅದಕ್ಕೆಲ್ಲ ಎಲ್ಲ ನೋಡಿ ನಾವು ಇದನ್ನು ಯೋಚನೆ ಮಾಡಿ ಈಗ ಜಾರಿ ಮಾಡಿದ್ದೇವೆ. ಇದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು, ಸ್ವಲ್ಪ ಪ್ರಚಾರ ಮಾಡಿ ಸಹಕಾರ ಕೊಡಬೇಕು ಅಂತ ಕೇಳಿಕೊಳ್ತೀನಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.